ಸುಮಾರು 50 ವರ್ಷಗಳಿಂದ ಉದ್ಯಾವರ ಹೃದಯ ಭಾಗದಲ್ಲಿ ವ್ಯವಹಾರ ನಡೆಸುತ್ತಿದ್ದ ಬೃಹತ್ ಜವಳಿ ವ್ಯಾಪಾರ ಮಳಿಗೆ ಸ್ಥಳಾಂತರಗೊಂಡಿರುವ ಹಿನ್ನೆಲೆ ಸ್ಥಳೀಯ ವ್ಯಾಪಾರಸ್ಥರು ಕಂಗಾಲು. ಇದಕ್ಕೆ ಕಾರಣ ಸ್ಥಳೀಯ ವ್ಯಾಪಾರಿಗಳಿಗೆ ವ್ಯಾಪಾರ, ಆಟೋ ರಿಕ್ಷಾ ಚಾಲಕರಿಗೆ ಬಾಡಿಗೆ ಸಿಗಲು ಕಾರಣವಾದ ಜವಳಿ ಮಳಿಗೆಯೇ ಸ್ಥಳಾಂತರಗೊಂಡಿದ್ದು. ಅರೆ ಇದೇನ್ ಸ್ಟೋರಿ ಅಂತೀರಾ? ಬನ್ನಿ ಈ ವರದಿ ನೋಡಿ. ಹೌದು, ದಿನನಿತ್ಯ ಜನಜಂಗುಳಿಯಿಂದ ಕೂಡಿದ್ದ ಪೇಟೆ ಇದು. ಇಂದು ಜನರು ಇಲ್ಲದೆ ಬಣಗುಡ್ತಾ ಇದೆ. ಜೀವಕಳೆಯನ್ನ ಕಳೆದುಕೊಂಡಂತಿದೆ. ಉದ್ಯಾವರ ಹೃದಯ ಭಾಗದಲ್ಲಿದ್ದಂತಹ ಜಯಲಕ್ಷ್ಮಿ ಜವಳಿ ಮಳಿಗೆ ಇತ್ತೀಚೆಗೆ ಉಡುಪಿಗೆ ಸ್ಥಳಾಂತರಗೊಂಡಿತ್ತು. ಸುಮಾರು 50 ವರ್ಷಗಳಿಂದ ಉದ್ಯಾವರದಲ್ಲಿ ವ್ಯವಹಾರವನ್ನು ನಡೆಸ್ತಾ ಇದ್ದು ಸ್ಥಳೀಯ ಜನರಿಗೆ ಬದುಕನ್ನ ಕಟ್ಟಿಕೊಳ್ಳಲು ನೆರವಾಗಿತ್ತು. ದಿನನಿತ್ಯ ಸಾವಿರಾರು ಜನರು ಈ ಭಾಗದಿಂದ ಓಡಾಟ ಮಾಡುವುದರಿಂದ ರಿಕ್ಷಾ ಚಾಲಕರು, ಸ್ಥಳೀಯ ಅಂಗಡಿಗಳಿಗೆ, ಹೋಟೆಲ್, ಕ್ಯಾಂಟೀನ್ ಮಾಲಕರಿಗೆ ವ್ಯಾಪಾರದ ಸುಗ್ಗಿ. ಆದರೆ ಸ್ಥಳಾಂತರಗೊಂಡ ನಂತರ ವ್ಯಾಪಾರ ಇಲ್ಲದೆ ಕಂಗಾಲಾಗಿದ್ದಾರೆ. ಉದ್ಯಾವರ ಗ್ರಾಮ ಒಂದು ಟೈಮು ಭಾರಿ ಪುದರ್ವತ್ತಿನ ಗ್ರಾಮ. ಪಂಡ ಜಯಲಕ್ಷ್ಮಿ ಹತ್ರನೇ ಎಂಗೆಲ್ಲ ಉದ್ಯಾವರ ಭಾರಿ ದುಂಬು ಬತ್ತಿತ್ತು. ಪೂರ ಬೇರೆದಾಗಲಿಲ್ಲ, ರಿಕ್ಷಾದಾಗಲಿಲ್ಲ. ಜೀವನ ಭಾರಿ ಸುಲಭ ಜೀವನ ಆದಿತ್ತು. ಆಂಡೈತೆ ಜೀವನ ಕಷ್ಟಕರವಾದ ಹೋಜೊಂದುಂಡು. ಪಂಡ ಉದ್ಯಾವರ ಪೇಂಟ್ ಹತ್ತಿತ್ತೆ, ಹಳ್ಳಿಡ್ಲ ಹಳ್ಳಿ ತಿತ್ತಾಗ್ತದೆ, ಹತ್ತು ತಗ್ಗಿರ್ಬೋದು. ಜಯಲಕ್ಷ್ಮಿ ಉಪ್ಪನಾಗ ಒಂದು ಉದ್ಯಾವರ ಹತ್ತು ಜಯಲಕ್ಷ್ಮಿ ಅಂದೇ ಬಸ್ ತಗಲು ಎತ್ತೋಯ್ತೇರು. ಆಂಡೈತೆ ಉದ್ಯಾವರಿಂದ ಮಾಡ್ಬೋದು ಜಯಲಕ್ಷ್ಮಿ ಪೋದಾತ ನಿಲ್ತುಡ್ದು. ಇದು ಎಂಗೆಲ್ಲ ಏನಾಯ್ತು ಪಂಡ ಬದುಕುನ ಕಷ್ಟ ಸಾಧ್ಯ ಆಯ್ತು ಹೋಜೊಂದುಂಡು. ಪಂಡ ಒಂಜಿ ಹೋಟೆಲ್ ಇಜ್ಜಿ, ಒಂಜಿ ಡಾಕ್ಟರ್ ಶಾಪ್ನಲ್ಲಿ ರೆಡ್ ಡಾಕ್ಟರ್ ಇರ್ತಾರೆ, ಅಗಲ ಬಂದು ಮಲ್ತು ಪೋಯರು. ಇದು ಏನೇ ಪಂಡ ಜನಗಳಿಗೆ ಬಾರಿ ಬಂಗಾರ ಜೀವನ ಐತೆ. ದುಮ್ಮು ಒನ್ ಟೈಮ್ ಮೂಲು ಎರತುಳ್ಳ ರೋಡ್ ಬ್ಲಾಕ್, ಜನಸಂಖ್ಯೆ, ಜನಜಂಗುಳಿ ಇತ್ತೆ ಓಲ ಕಣ್ಣು ತೋಜಿ ಓಲ್ತುಳ್ಳ ಖಾಲಿ. ನನ್ನ ಆಗಲ ಉದ್ಯೋಗ ಬರೇ ದಮನ ಉದ್ಯೋಗ ಬಿಡ್ದು ಪೋದಾತನು. ನಾನು ಎಂಗಲ ಜೀವನ ಎಂಚಂದ ಆ ದೇವರ ಎಂಗ್ಲಿಕ್ಕೆ ನೋಡಪ್ಪ. ಉದ್ಯಾವರದಲ್ಲಿ 2 ಹಿರಿಯ ವೈದ್ಯರು ಸುಮಾರು ವರ್ಷಗಳಿಂದ ಸೇವೆಯನ್ನು ನೀಡುತ್ತಾ ಇದ್ದು ಇಂದು ತಮ್ಮ ಕ್ಲಿನಿಕ್ ಅನ್ನ ಬಂದ್ ಮಾಡಿದ್ದಾರೆ. ಸ್ಥಳೀಯ ಹೆಸರಾಂತ ಹೋಟೆಲ್ಗಳು ಬಂದಾಗಿದ್ದು ಇದರ ಜೊತೆಗೆ ಜಯಲಕ್ಷ್ಮಿ ಸ್ಥಳಾಂತರಗೊಂಡಿರುವುದು ಸ್ಥಳೀಯ ವ್ಯಾಪಾರಸ್ಥರು ಮತ್ತು ಭಾರಿ ಹೊಡೆತ ಬಿದ್ದಿದೆ ಎನ್ನುತ್ತಾರವರು. ನಾನು ಮುಲ್ಪ 32 ವರ್ಷ నుంచి ಬೇರೆ ಮಲ್ತೋಲ್ಲ ಗೊತ್ತಾಜೆ ಮದ ಮೂಲು ಜಯಲಕ್ಷ್ಮಿ ಬಾರಿ ಎಲ್ಲೇ ಬೇರೆ ಮಲ್ತ ಇತ್ತು. ಇತ್ತ ಮಲ್ಲ ಆತಂಡೆ ಇತ್ತ ಬಿಡ್ದು ಹೋತನು ಮುಲ್ತೊಡ್ದು ಗೊತ್ತಾಜೆ ಅವಡು ಬೊಕ್ಕ ಇತ್ತದಲ್ಲಿ ಬ್ಯಾರೇಜ್ ರಿಕ್ಷಾದಾಗಲಾಗ ಅವಡು ಎಂಕಲ್ಲ ಅವಡು ದಾಲ ಬ್ಯಾರೇಜ್ ಭಾರಿ ಕಡಿಮೆ ಬೇರೆ ಹೆಜ್ಜೆ ಒಂಜಿ ಬತ್ತಿ ನನ್ನ ಪಿದ್ದೇಡಿರಲ್ಲ ಅವಡು ಬೊಕ್ಕ ಮೂಲು ಡಾಕ್ಟರ್ನಾಗೆಲ್ಲ ಇಜ್ಜೇರು ಪೂರ ಅಕ್ಕಲ ಮಟ್ಟ ಬಿಡ್ದು ಹೋಗ್ತೇರು ಅಂತ ಜನ ದುಂಬು ಜಂಗುಳಿ ಇತ್ತಂಡು. ಇತ್ತ ಶನಿವಾರಗೆ ಏರ್ಲೆಜ್ಜರು ಒಂಜೆ ಲೆಕ್ಕ ಮಾಮೂಲು ಬಜಿ ಹಳ್ಳಿದ ಲೆಕ್ಕ ಆತನ ಎಂಕಲ್ಲ ಉದ್ಯಾವರ. ಇತ್ತ ದಾಲಿ ದುಮ್ಮ ಜನ ಜಂಗುಳ್ಳೆತ್ತನ ಶನಿವಾರ ಆಯ್ತಾರ. ಇತ್ತ ಏರ್ಲೆಜ್ಜೆ ಅಕ್ಕಲಕ್ಕೆ ಸರ್ವಿಸ್ ಬಸ್ ಬರ್ಪುಜಿ ಉಲ್ಲ ಇತ್ತ, ಸಿಟಿ ಬಸ್ ಮಾತ್ರ ಬತ್ತ ಪೋವೊಂದು. ರಾಷ್ಟ್ರೀಯ ಹೆದ್ದಾರಿ 66ರಿಂದ ಒಳಗಡೆ ಉದ್ಯಾವರ ಪೇಟೆಗೆ ಕೇವಲ ಸಿಟಿ ಬಸ್ ಮಾತ್ರ ಒಳಗಡೆ ಬರುವುದರಿಂದ ಜನರ ಓಡಾಟ ಇನ್ನಷ್ಟು ಕಡಿಮೆಯಾಗಿದೆ. ಉದ್ಯಾವರ ಎಂಬ ಊರಿಗೆ ಜಯಲಕ್ಷ್ಮಿ ಜವಳಿ ಮಳಿಗೆ ಹೆಸರು ತಂದುಕೊಡುವ ಜೊತೆಗೆ ಸ್ಥಳೀಯರ ವ್ಯಾಪಾರವೂ ಕೂಡ ಚೆನ್ನಾಗಿತ್ತು. ಇದೀಗ ಜವಳಿ ಮಳಿಗೆ ಸ್ಥಳಾಂತರಗೊಂಡಿರುವಂತಹ ಹಿನ್ನೆಲೆ ಎಲ್ಲರಿಗೂ ತೊಂದರೆ ಉಂಟಾಗಿದೆ. ಜಯಲಕ್ಷ್ಮಿ ತುಂಬ ಎಂಕಲಕ್ಕೆ ಜಯಲಕ್ಷ್ಮಿ ಉಪ್ಪನಾಗ ಎಂಕನ ಏನೋ ಪೂರ ರಿಕ್ಷಾದವಾಡು ಅಥವಾ ಇಡೀ ಉದ್ಯಾವರ ಪೇಟದ ಅಂಗಡಿದವಾಡು ಹೋಟೆಲ್ದವಾಡು ಪ್ರತಿಯೊಂದು ಏಕಲ ವ್ಯವಹಾರ ಪಂಡ ಪೂರ ಇಟ್ಲ ಎಡ್ಡೆ ಒಂದಿತ್ತು. ಇತ್ತ ಜಯಲಕ್ಷ್ಮಿ ಇಜ್ಜಿ ಬಣ್ಣದ ಒಂಜಿ ಉದ್ಯಾವರ ಪೇಟೆನೇ ಚಪ್ಪೆ ಪಂಡ ಏನಲ್ಲ ವ್ಯವಹಾರಗೆ ಭಾರಿ ಸ್ಥಗಿತ ಆದುಂಡು. ನೆಟ್ಟು ಅಂಗಡಿದಾಗನಲ್ಲ ಅಭಿಪ್ರಾಯ ಆಗಿತ್ತು ನಲ್ಲಿ ನೆಟ್ಟು ಅಂಗಡಿದಾಗಲು ಹೋಟೆಲ್ದಾಗಲು ಪೂರಗಳಲ್ಲ ಅಂಚೆ ಎಂಕನ ರಿಕ್ಷಾದಾಗನ ಮಟ್ಟಕ್ಕೆ ಖಂಡಿತವಾದಲ್ಲ ಎಂಕಲು ಸೋತು ಓಪಿಲಕ್ಕನೇ ಇಲ್ಲ ನೆತ್ತವ ನೆಟ್ಟು ದೇವಂಡ ವ್ಯವಹಾರ ಪಿದಾಡೆ ಇಂಕಲೇ ಎಲ್ಲ ಜನ ಬರ್ಪಿನಾಗಲಿಜ್ಜ ಅದೇ ಬರ್ಪುಣ ದಾಣ ಜಯಲಕ್ಷ್ಮಿಗೋಸ್ಕರನೇ ಬರೋಡ ಬೊಕ್ಕ ಲೋಕಲ್ದಾಗನ ವ್ಯವಹಾರನೇ ಬೇತೇವು. ಜನ ಉದ್ಯೋಗ ಮಠದ ಅಂಗಡಿ ಮಾಡಿದೆ ಪುದಾರ ನೆಕ್ಕಿತ್ತಿನ ಇತ್ತೆ ಜಯಲಕ್ಷ್ಮಿ ಸ್ಟ್ಯಾಂಡ್ ಬಂಡನೇ ಗೊತ್ತಾಪಿನಿ. ಇತ್ತೆ ಮಠದ ಅಂಗಡಿ ಬಂಡ ಸಾಧಾರಣ ಪಿದೇಡ್ ಬತ್ತಿನಾಗಲೆಲ್ಲ ಗೊತ್ತಾಪಚ್ಚಿ. ಬಸ್ದಾಗಲ್ಲ ಬತ್ಪಿನಿ ಜಯಲಕ್ಷ್ಮಿ ಹಣ್ಣದೆ ಬಣ್ಪಿನಿ. ಇತ್ತ ಕೂಡ ಉದ್ಯೋಗ ಹಣ್ಣದೆ ಬಣ್ಣೋಡಾಪುಣ್ ದೇ ಬಣ್ಣ ಜಯಲಕ್ಷ್ಮಿ ಹಂಚಿ ಹೋದ ಅಂಜ ಇತ್ತ ಜಯಲಕ್ಷ್ಮಿ ಹಣ್ಣಿಗಳೇ ಬಂದಂಜೆ ಬೋಡಾಪುಣ್ ನಾನು. ಏನೇ ಆಗ್ಲಿ ಗ್ರಾಮದಲ್ಲಿ ಉದ್ಯಮ ಬೆಳೆದಂತೆ ಉದ್ಯೋಗದ ಜೊತೆಗೆ ಸ್ಥಳೀಯರ ಉದ್ಯಮ ಕೂಡ ಬೆಳೀತಾ ಇದೆ ಎಂಬುದಕ್ಕೆ ಈ ಜವಳಿ ಮಳಿಗೆ ಉತ್ತಮ ಉದಾಹರಣೆಯಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.